ಧನಲಕ್ಷ್ಮಿ ಅಂತ ಶಿವಮೊಗ್ಗದಿಂದ. ಎಲ್ಲಿಂದ ಊರಿಗಿಂದ ಜಾಸ್ತಿ ಜಾಸ್ತಿ Congratulations, welcome to Bangalore. ಈಗಾಗಲೇ ಆಗಮ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಅಲಂಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ಹಾಗೆ ಇವರೊಂದಿಗೆ I think ಅಂದರೆ ನಮ್ಮ ಬಡ್ಜೆಟ್ಸ್ ವಾಸ್ 10 lakhs for this, but I think it's going to go up to 15 lakhs ಎಲ್ಲ ಮಾಡೋಷ್ಟು, because we estimated it for 60 days only sir. ಇದು 75 days ಆಗ್ತದೆ. ಕೊಲಾಯಿ ಅನ್ನೋ ಒಂದು ಬೆಟ್ಟನ ಹತ್ತಿದ್ದಾರೆ. 5425 ಮೀಟರ್ಸ್ ಹೈಟ್ ಇರುವಂಥ ಬೆಟ್ಟ. ಅದಾದಮೇಲೆ ಅಲ್ಲಿಂದ ಅವರು ಕರ್ದುಂಗ್ಲಾ ಪಾಸಿಂದ ಸೈಕಲ್ ಮಾಡಿಕೊಂಡು ಡೆಲ್ಲಿ ಮೂಲಕ ರಾಜಸ್ಥಾನ್, ಮಹಾರಾಷ್ಟ್ರ, ಕಾರವಾರಕ್ಕೆ ತಲುಪಿದ್ದಾರೆ. ಕಾರವಾರಲ್ಲಿ ಡಿ ಸಿ ಅವ್ರನ್ನ ರಿಸೀವ್ ಮಾಡಿಬಿಟ್ಟು ಅಲ್ಲಿಂದ ಅವರು ಬೋಟಲ್ಲಿ ಇವಾಗ ಅಂದರೆ ಕಾಯಾಕ್ ಅವ್ರವ್ರ ಕಾಯಾಕಲ್ಲಿ ಸಿಂಗಲ್ ಕಾಯಾಕಲ್ಲಿ ಅವರು ಇಲ್ಲಿಗೆ ಅಂದರೆ 300 ಕಿಲೋಮೀಟ್ರ್ ಕಾಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ದೇವ್ ಟೇಕನ್ ಅಬೌಟ್ 10 days 10 ದಿವಸ ತೊಗೊಂಡಿದ್ದಾರೆ ಇಲ್ಲಿವರೆಗೂ ಸೇರೋದಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸೇರ್ತಾರೆ ಅವರು. ಅದರಲ್ಲಿ 4 ಜನ ಹೆಣ್ಮಕ್ಳು ಬಂದುಬಿಟ್ಟು ಪರಿಶಿಷ್ಟ ಜಾತಿಗೆ ಸೇರಿರೋರು, ಮತ್ತು ಒಬ್ಬಳು ಆಶಾ ಅನ್ನೋ ಹೆಣ್ಮಗು ಮಾತ್ರ ಪಂಗಡಕ್ಕೆ ಸೇರಿರೋರು. 5 ಜನ ಕರ್ನಾಟಕದವರೇ, ಒಬ್ಬರು ಮಡಿಕೇರಿ, ಇಬ್ಬರು ಶಿವಮೊಗ್ಗ, ಒಬ್ಬರು ಬೆಂಗಳೂರು ಮತ್ತು ಒಬ್ಬರು ಮೈಸೂರು. ಈ ಥರ ನನಗೆ ತಿಳಿದ ಮಟ್ಟಿಗೆ ಮತ್ತು ಇಂಡಿಯನ್ ಮೌಂಟೇನಿಂಗ್ ಫೌಂಡೇಶನ್ ಮತ್ತು ಜನರಲ್ ತಿಮ್ಮಯ್ಯ ಅಕಾಡೆಮಿ ಸೇರಿ ಮಾಡ್ತಾ ಇರೋಂಥ ಒಂದು ಇದು ಎಕ್ಸ್ಪಿಡಿಷನ್ ಆಗಿದೆ. ಇಂಡಿಯನ್ ಮೌಂಟೇನಿಂಗ್ ಫೌಂಡೇಶನಲ್ಲಿ ಯೂಶ್ವಲಿ ಎಲ್ಲ ಎಕ್ಸ್ಪಿಡಿಷನ್ಸ್ ರಿಜಿಸ್ಟರ್ ಆಗಿರ್ತದೆ. ಈ ಥರ ಎಕ್ಸ್ಪಿಡಿಷನ್ನು ಹೆಣ್ಮಕ್ಳು ಮಾಡಿರೋದು ಇದುವರೆಗೂ ಎಲ್ಲೂ ರಿಜಿಸ್ಟರ್ ಆಗಿಲ್ಲ, ಆರ್ಮಿಯಲ್ಲೂ ಆಗಿಲ್ಲ. ಬರೀ ಒಂದು ನೇವಲ್ ಎಕ್ಸ್ಪಿಡಿಷನ್ ಇತ್ತು. ಅವರು ಸಾಗರ್ ಸೆ ಶಿಖರ್ ತಕ್ ಅಂತ ಒಂದು ಮಾಡಿದರು, ಅದು ಸಬ್ಮರಿಯಿಂದ ಸ್ಟಾರ್ಟ್ ಮಾಡಿದ್ರು ನೇವಲ್ ಆಫೀಸರ್ಸು. ಅವರು ಮೌಂಟೇನಿಯರಿಂಗ್ ಮಾಡಿ ಮುಗಿಸಿದ್ರು. ಇದು ಶಿಖರ್ ಸೆ ಸಾಗರ್ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ, ಮತ್ತು ವಿಮೆನ್ ಮಾಡ್ತಾ ಇರೋದು ಇಟ್ಸ್ ಅ ಬಿಗ್ ಥಿಂಗ್. ನನ್ನ ಹೆಸರು ಕೀರ್ತಿ ಪಾಯ್ಸ್ ಅಂತ. ನಾನು ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಹಾಗೂ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್ ಎರಡನ್ನೂ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಅಕಾಡೆಮಿಯಲ್ಲಿ ಅಡ್ವೈಸರ್ ಆಗಿದ್ದೀನಿ. ಸರ್ಕಾರ ನಿರ್ದೇಶನಂತೆ ನಮ್ಮ ಮಾನ್ಯ ಸಮಾಜ ಕಲ್ಯಾಣ, ಅದೇ ರೀತಿ ನಮಗೆ ಯಾವಾಗ ಸಹ ಪ್ರೋತ್ಸಾಹ ನೀಡುವಂತರು ಮಂಗಳೂರು ಶಾಸಕರಾದ ನಮ್ಮ ಯುಟಿ ಖಾದರ್ ಸರ್ ಅವರು ಕೂಡ ಕ್ಲಬ್ತ ಸಮಯಕ್ಕೆ ಬಂದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಿಜವಾಗಿ ಇದು ಒಂದು ಒಳ್ಳೆಯ ಸೂಚನೆ ಕೊಡ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಉಳ್ಳಾಲ ನಗರಸಭೆಯ ಗೌರವಿತ ಅಧ್ಯಕ್ಷರಾದ ಮೇಡಮ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಚಿತ್ರಕಲಾ ಮೇಡಮ್, ತಮ್ಮ ಕೂಡ ಆತ್ಮೀಯ ಸ್ವಾಗತ ಬಯಸ್ತೇನೆ ಮೇಡಮ್. ಅದೇ ರೀತಿ ನಮ್ಮದು ಉಪಾಧ್ಯಕ್ಷರು ಕೂಡ ನಮ್ಮೊಂದಿಗಿದ್ದಾರೆ ನಗರಸಭೆ, ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತ ಬಯಸ್ತೇನೆ. ಮುಖ್ಯ ಅತಿಥಿಗಳು ರಾಯಪ್ಪ ಸರ್ ಕೂಡ ನಮ್ಮೊಂದಿಗೆ, ಅವರನ್ನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಮತ್ತು ನಮ್ಮದು ಕೀರ್ತಿ ಪಾಯ್ಸ್ ನಮ್ಮ ಜತ್ನ ಸಲಹೆಗಾರರು ನಮ್ಮೊಂದಿಗಿದ್ದಾರೆ. ಅರುಣ್ ಸರ್ ನಮ್ಮ ಪೆರಮಣ್ಣೂರು ಲಯನ್ಸ್ ಇದ್ದಾರೆ. ಸುಮಾರು 3 ಆಶಾ ಮತ್ತು ಪುಷ್ಪ ಮತ್ತು ಬಿಂದು ಈ ಎಲ್ಲ ಯುವತಿಯರಿಗೆ ಒಟ್ಟಿಗೆ ಸನ್ಮಾನವನ್ನು ಮಾನ್ಯ ಸಚಿವರಾದಂಥ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ, ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ಮಾನ್ಯ ಶಾಸಕರಾದಂಥ ಶ್ರೀಯುತ ಯುಟಿ ಖಾದರ್ ಮಾನ್ಯ ಶಾಸಕ, ಇವರೊಟ್ಟಿಗೆ ಉಳ್ಳಾಳ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಚಿತ್ರಕಲಾ ಕೆ ಹಾಗೂ ಉಪಾಧ್ಯಕ್ಷರಾದಂಥ ಉಳ್ಳಾಳ ನಗರಸಭೆ ಅಯೂಬ್ ಮಂಚಿಲಾ ಹಾಗೂ ವಕೀಲರು, ಅಧ್ಯಕ್ಷರು, ತಾಲೂಕು ಯುವಜನ ಒಕ್ಕೂಟ ಕೀರ್ತಿ ಫಯಾಜ್ ಪೆರಮಣ್ಣೂರು ಫೋಕಸ್ ತೊಕ್ಕೊಟ್ಟು ಹಾಗೂ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅಧ್ಯಕ್ಷರು, ಮಂಗಳಾ ಗಂಗೋತ್ರಿ ಕೊಣಜೆ, ಇವರೆಲ್ಲರೂ ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಈಗ ಕಾರ್ಯಕ್ರಮ ನಡೀತಾ ಇದೆ. ಸಭಿಕರು ಎಲ್ಲ ಯುವತಿಯರಿಗೆ ಸನ್ಮಾನಗೊಳ್ತಾ ಇರ್ತಕ್ಕಂಥವರಿಗೆ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಹೇಮಲತಾ ಯೋಜನಾ ಸಮನ್ವಯಾಧಿಕಾರಿ,
ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಮಂಗಳೂರು ಇವರು ಸಹ ಉಪಸ್ಥಿತರಿದ್ದಾರೆ. ಇವರೆಲ್ಲರ ಇರುವಿಕೆಯನ್ನು ಹಾಗೂ ನಗರಸಭೆಯ ಹೆಸರುಗಳನ್ನು ಇರುವಿಕೆಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಇವರೆಲ್ಲರಿಗೂ ನಾವು ಅವರ ಇರುವಿಕೆಯನ್ನು, ಅಧ್ಯಕ್ಷರನ್ನ, ಸದಸ್ಯರುಗಳನ್ನು, ಉಪಾಧ್ಯಕ್ಷರುಗಳನ್ನು, ಕಾರ್ಯದರ್ಶಿಗಳನ್ನು ಗೌರವಿಸ್ತಾ ಇದ್ದೇವೆ ಅವರ ಇರುವಿಕೆಯನ್ನು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗೌರವಿಸ್ತಾ ಇದ್ದೇವೆ. ಐಶ್ವರ್ಯ ವಿ, ಧನಲಕ್ಷ್ಮಿ ಮಾನ್ಯ ಶಾಸಕರಾದ UT ಖಾದರ್ ಅವರೇ, ನಮ್ಮ ನಗರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಗರಸಭೆಯ ಎಲ್ಲ ಸದಸ್ಯರೇ, ಸ್ಥಳೀಯಾಡಳಿತ ಪ್ರತಿನಿಧಿಗಳ ಪ್ರಮುಖರೇ, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ನಮ್ಮ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ, ಅತ್ಯಂತ ಸಂತೋಷದಿಂದ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನು ಸಮಾಜದ ಕಟ್ಟಕಡೆಯ ಮಕ್ಕಳಾಗಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಈ ಅದ್ಭುತ ಸಾಧನೆ ಮಾಡೋದಕ್ಕೋಸ್ಕರ ಶಾಸಕರ ಜೊತೆಯಲ್ಲಿ ಅವರಿಗೆ ಅಭಿನಂದನೆ ಹೇಳಬೇಕು ಅಂತ ಅನಿಸಿದೆ. ನಮಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ, ಈ ಕಾಶ್ಮೀರದಿಂದ ಪ್ರಾರಂಭಗೊಂಡು 3,000 ಕಿಲೋಮೀಟರ್ಗಳನ್ನು ಕ್ರಮಿಸಿ ಕಾರವಾರದಿಂದ ಉಳ್ಳಾಲದವರೆಗಿನ 300 ಕಿಲೋಮೀಟರ್ಗಳನ್ನು ಸಮುದ್ರಯಾನದ ಮೂಲಕ ತಲುಪಿ ಬಹುದೊಡ್ಡ ಸಾಹಸಕ್ಕೆ ಪರಿಶಿಷ್ಟ ಜಾತಿ, ಅದರಲ್ಲೂ ಹೆಣ್ಮಕ್ಕಳು ಈ ಸಾಹಸಕ್ಕೆ ಕೈ ಇಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರ ಪರವಾಗಿ ಇವರಿಗೆಲ್ಲ ಅಭಿನಂದನೆ ಹೇಳಬೇಕು ಅಂತ ಅನಿಸಿದೆ. ಹೆಮ್ಮೆಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಒಂದು ಮುಖ್ಯವಾದ ವಿಚಾರ ಅಂದರೆ, ಕಳೆದ 70 ದಿವಸಗಳ ಹಿಂದೆ ನಮ್ಮ ಕ್ರೀಡಾ ಮಂತ್ರಿಗಳು ಇವರನ್ನ ಬೀಳ್ಕೊಟ್ಟು ಕಾಶ್ಮೀರಕ್ಕೆ ಬೀಳ್ಕೊಟ್ರಂತೆ. ಅಲ್ಲಿಂದ ಕೇಂದ್ರ ಸಚಿವರು ಕೂಡ ಇವರಿಗೆ ಭೇಟಿ ಮಾಡಿ ಶುಭಾಶಯಗಳು ಹೇಳಿದ್ರಂತೆ. ನಾನು ಅತ್ಯಂತ ಸಂತೋಷದಿಂದ ಅವ್ರನ್ನ ಸರ್ಕಾರದ ಪರವಾಗಿ ಸ್ವಾಗತಿಸಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳಿ, ನನಗನ್ನಿಸುತ್ತೆ ಈ ತಿಂಗಳ ಅಂತ್ಯದೊಳಗೆ ಇವರೆಲ್ಲರನ್ನೂ ಕೂಡ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಕರೆದು ಗೌರವಾನ್ವಿತ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇವರಿಗೆ ಅಭಿನಂದನೆಗಳನ್ನು ಹೇಳಿ, ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಲ್ಲ ಇವರಿಗೆ ಏನೇನು ಸಹಾಯಗಳು ಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ. ಅದಕ್ಕೋಸ್ಕರ ಸದ್ಯದಲ್ಲೇ ಇವರನ್ನು ವಿಧಾನಸೌಧಕ್ಕೆ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಾಗಿರುವಂಥ ಈ ಹೆಣ್ಣುಮಕ್ಕಳ ಸಾಹಸಕ್ಕೆ ವಿಧಾನಸೌಧದಲ್ಲಿ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಪ್ರೀತಿಯ ಮಾತು ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾನ್ಯ ಶಾಸಕರ ಸಹಿತ ಎಲ್ಲ ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆ ಮುಖಂಡರಿಗೆ ಅಭಿನಂದನೆಗಳು ಹೇಳ್ತಾ, ಈ ಉಳ್ಳಾಳದ ಕಡಲ ಕಿನಾರೆಯಲ್ಲಿ ಈ ಸಾಹಸಿ ಯುವತಿಯರನ್ನು ನಾವು ಸ್ವಾಗತ ಮಾಡಿದ್ದೇವೆ ಅನ್ನುವಂಥ ಒಂದು ದಾಖಲೆಯಾಗಿ ಇದು ಉಳಿತದೆ ಅನ್ನುವಂಥ ಸಂಭ್ರಮವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಹೇಳ್ತೇನೆ. ನುಡಿಗಳನ್ನು ಆಡಿದಂಥ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀಯುತ UT ಖಾದರ್, ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇವರು ಭಾಷಣವನ್ನು ಮಾಡಬೇಕು ಅಂತ. ಜನರಲ್ ತಿಮ್ಮಯ್ಯ ಅಕಾಡೆಮಿ ಫಾರ್ ಅಡ್ವೆಂಚರ್ಸ್ ಹಾಗೂ ಬಹುಶಃ ಸಮಸ್ತ ಮಂಗಳೂರಿನ ಜನತೆಯ ಪರವಾಗಿ ನಾವು ಇವತ್ತು ಈ 5 ಸಹೋದರರನ್ನು ನಾವು ಬಹುಶಃ ಕೋಟಾ ಶ್ರೀನಿವಾಸ್, ನಮ್ಮ ರಾಜ್ಯದ ಸಚಿವರಾಗಿರುವಂಥ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ವಾಗತಿಸಿ ಅವರ ವಿಶೇಷವಾಗಿ ನಾವು ಇವರನ್ನು ಅಭಿನಂದಿಸಿದ್ದೇವೆ. ನಮಗೆ ಅತ್ಯಂತ ಸಂತೋಷ. ನಮ್ಮ ಪ್ರದೇಶದವೇ ಸುತ್ತಮುತ್ತಲಿನ ಜಿಲ್ಲೆಯ 5 ಯುವತಿಯರು ಬಹುಶಃ ಈ ರೀತಿಯ ಸಾಹಸ ಮಾಡಿದ್ದು, ಬಹುಶಃ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ವಿದ್ಯಾರ್ಥಿ ಯುವಕರಿಗೆ, ಅದು ವಿಶೇಷವಾಗಿ ನಮ್ಮ ಮಹಿಳಾ ಸೋದರಿಗೊಂದು ಮಾದರಿ ಮತ್ತು ಪ್ರೇರಣಾ ಶಕ್ತಿ ಖಂಡಿತವಾಗಿ ಆಗ್ತಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಅಭಿನಂದಿಸ್ತೇನೆ. ಎರಡನೇದೇನಂತ ಹೇಳಿದರೆ, ನಿಮ್ಮೆಲ್ಲ ಈ ಸಾಹಸ ಮತ್ತು ಪ್ರಯತ್ನ ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ ದೊಡ್ಡ ಮಟ್ಟದ ಪದಕ ಬರುವಂಥ ವಿಶೇಷವಾದ ಒಂದು ಶಕ್ತಿ ಬಹುಶಃ ಸರ್ವರಿಗೂ ಕೊಡಲಿ ಅಂತ ನಾನು ಆಶಿಸುವಂಥದ್ದು. ಈಗಾಗಲೇ ಸನ್ಮಾನ್ಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ ಹಾಗೆ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟು ನಾವು ಮತ್ತು ಶ್ರೀ ಪೂಜಾರಿ ಅವರು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಜನರಲ್ ತಿಮ್ಮಯ್ಯ ಅಕಾಡೆಮಿ ಯಾವುದೊಂದು ಗುಲ್ಬರ್ಗ ಮತ್ತು ಬೆಂಗಳೂರಿದೆ, ಒಂದಾದ ಅಡ್ವೆಂಚರ್ಸ್ ಬ್ರಾಂಚನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಮಾಡಬೇಕು. ಅದಕ್ಕೆ ನಾವೆಲ್ಲ ಆಸಕ್ತಿ ಇವತ್ತು ವಹಿಸ್ತೇವೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯನ ಇವತ್ತು ಸಲ್ಲಿಸಿ, ಮತ್ತೊಮ್ಮೆ ನಾವು ಎಲ್ಲ ಸೋದರಿಗೂ ಅವರ ಕುಟುಂಬಸ್ಥರಿಗೂ ಅವರು ಯಾರೆಲ್ಲ ಅವರಿಗೆ ತರಬೇತುದಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ನೆನಪಿಸಿಕೊಂಡು, ಅದೇ ರೀತಿ ನಮ್ಮ ಕೀರ್ತಿ ಪಾಯಸ್ ಮತ್ತು ಅವರ ತಂಡದವರಿಗೂ, ನಮ್ಮ ಸ್ಪೋರ್ಟ್ಸ್ ಇಲಾಖೆಯವರಿಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಯುವನ ಗಣ್ಯ ಅತಿ ನಮ್ಮ ವಿಶೇಷವಾದ ಅಭಿನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ವಂದಿಸಿ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ತೆ, ನನ್ನ ನೇಮು ಬಿಂದು ಅಂತ ಹೇಳಿ ಮೈಸೂರಿಂದ ಬಂದಿದ್ದೀನಿ. ಶಿಖರ್ ಸೆ ಸಾಗರ್ ಅನ್ನೋ ತಂಡವನ್ನು ಲೀಡ್ ಮಾಡ್ತಾ ಇದ್ದೀನಿ. ನಮ್ಮ ಈ ಶಿಖರ್ ಸೆ ಸಾಗರ್ ಎಕ್ಸ್ಪಿಡೇಷನ್ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಇದನ್ನು ಆರ್ಗನೈಸ್ ಮಾಡಿದ್ದು.
ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದೆ 1947 ಇದ್ದಂಥ ಒಂದು ಮಹಿಳೆಯ ಯೋಚನೆ ಇರ್ಬೋದು, ಈಗ 2021ರಲ್ಲಿ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಡೆವಲಪ್ ಆಗಿದೆ ನನ್ನ ತೋರಿಸ್ಕೊಡ್ಲಿಕ್ಕೋಸ್ಕರ ಇದನ್ನು ನಾವು ಕಂಡಕ್ಟ್ ಮಾಡಿದ್ದು. ಮುಂಚೆ ಆದರೆ ಹೆಣ್ಮಕ್ಳು ಇಲ್ಲಿ ಬೌಂಡ್ರಿಯಿಂದ ಆಚೆ ಬರಲಿಕ್ಕೆ ಯೋಚನೆ ಮಾಡ್ತಾಯಿದ್ರು. ಬಟ್ ಇವಾಗ ನಾವು ಮನೆಯಿಂದ ಆಚೆ ಬರ್ತಿದ್ದೀವಿ, ಕನಸುಗಳನ್ನು ಕಾಣ್ತಿದ್ದೀವಿ, ಅದನ್ನು ಅಚೀವ್ ಮಾಡ್ತಿದ್ದೀವಿ. ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಯಾರು ಬೇಕಾದರೂ ನಮ್ಮಂಥ ಯುವಕರು, ಯುವತಿಯರು ಮತ್ತು ಮಹಿಳೆಯರು ಮಾಡ್ಬೋದು ಅನ್ನೋದು ತೋರಿಸ್ಕೊಡೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ನಾವು 3 ಎಕ್ಸ್ಪಿಡೇಷನ್ಗಳನ್ನ ಮಾಡಿದ್ವಿ, ಮೌಂಟನರಿಂಗ್, ಸೈಕ್ಲಿಂಗ್ ಆ್ಯಂಡ್ ಕಾಯಾಕಿಂಗ್ ಅಂತೇಳಿ. ನಮ್ಮ ಫಸ್ಟ್ ಪಾರ್ಟ್ ಮೌಂಟನರಿಂಗ್ ಬಂದುಬಿಟ್ಟು ಕೊಲಾಯ್ ಪೀಕ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ದು. ಅದು 5425 ಮೀಟರ್ ಎತ್ತರದಲ್ಲಿತ್ತು. ಅದು ಕಾಶ್ಮೀರಲ್ಲಿ ಇರೋದ್ರಿಂದ ಅದನ್ನು ಕ್ಲೈಮ್ ಮಾಡಿದ್ವಿ. ಅದನ್ನ ಕ್ಲೈಮ್ ಮಾಡಿದ ನಂತರ ಲಡಾಖ್ನ ಕರ್ದುಂಗ್ಲಾ ಪಾಯಿಂಟಿಂದ 3350 ಕಿಲೋಮೀಟರ್ವರೆಗೆ ಸೈಕ್ಲಿಂಗ್ನ ಕಾರವಾರವರೆಗೆ ಮಾಡಿದ್ವಿ. ಅದಾದ ನಂತರ ಕಾರವಾರದಿಂದ ಮಂಗಳೂರಿನ ಉಳ್ಳಾಳ್ವರೆಗೆ 300 ಕಿಲೋಮೀಟರ್ವರೆಗೆ ನಾವು ಕಾಯಾಕಿಂಗನ್ನು ಮಾಡಿ ಬಂದ್ವಿ. ಇದು ನಮ್ಮ ಎಕ್ಸ್ಪಿಡೇಷನ್ ಪ್ರೋಸೆಸ್. ನಮ್ಮ ಈ ತಂಡದಲ್ಲಿ 5 ಯುವತಿಯರಿದ್ದಾರೆ, 19 ವರ್ಷದಿಂದ 25 ವರ್ಷದವರೆಗೆ. ನನ್ನ ನೇಮ್ ಬಿಂದು ಅಂತ ಹೇಳಿ, ಮೈಸೂರಿಂದ, 25 ವರ್ಷ ಆಗಿದೆ. ನಾನು ಕೋಲಾರ್ ಬೋಲ್ಡ್ರಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಸಿಲ್ವರ್ ಮೆಡಲಿಸ್ಟ್ ಇದ್ದೀನಿ. ರಾಕ್ ಕ್ಲೈಂಬಿಂಗ್ ಕೋರ್ಸ್ಗಳನ್ನು ಮಾಡಿದ್ದೀನಿ, ಬೇಸಿಕ್, ಅಡ್ವಾನ್ಸ್ ಆ್ಯಂಡ್ ವುಮೆನ್ಸ್ ರಾಕ್ ಕ್ಲೈಂಬಿಂಗ್ ಕೋರ್ಸಸ್. ಅದಾದ ನಂತರ ಮಧುಗಿರಿ 2nd IS ಮೋನೋಲಿಥ್ ರಾಕ್ ಇನ್ ಏಷ್ಯಾ ಅದರ ಎಕ್ಸ್ಪಿಡೇಷನಲ್ಲಿ ಪಾರ್ಟನ್ನು ತಗೊಂಡಿದ್ದೀನಿ. ನಂತರ ಆಶಾ ಅಂತ ಹೇಳಿ, ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ಇವರು ಬಯೋಟೆಕ್ನಾಲಜಿ ಓದ್ತಾ ಇದ್ದಾರೆ. ಇವರು ಕೂಡ ಅಷ್ಟೇ ನ್ಯಾಷನಲ್ ಲೆವೆಲ್ ಕಾಯಾಕಿಂಗ್ ಆ್ಯಂಡ್ ಕೆನೋಯಿಂಗಲ್ಲಿ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಆಗಿದ್ದಾರೆ. ಮತ್ತು ಇವರು ಬೇಸಿಕ್ ಮೌಂಟನರಿಂಗ್ ಕೋರ್ಸನ್ನು ನೆವರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟನರಿಂಗಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಕಾಯಾಕಿಂಗ್ ಲೆವೆಲ್ 1, ಲೆವೆಲ್ 2 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಐಶ್ವರ್ಯ ಅಂತ ಹೇಳಿ, ಇವರು ನಮ್ಮಲ್ಲೇ ತುಂಬ ಯಂಗೆಸ್ಟ್ 19 ವರ್ಷದ ಹುಡುಗಿ. ಇವರು ನ್ಯಾಷನಲ್ ಲೆವೆಲ್ ಕಾಯಾಕಿಂಗ್ ಆ್ಯಂಡ್ ಕೆನೋಯಿಂಗಲ್ಲಿ ಮೆಡಲಿಸ್ಟ್ ಕೂಡ ಆಗಿದ್ದಾರೆ. ಜೊತೆಗೆ ಬೇಸಿಕ್ ಮೌಂಟನರಿಂಗ್ ಕೋರ್ಸನ್ನು ನೆವರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟನರಿಂಗಲ್ಲಿ ಮಾಡಿದ್ದಾರೆ. ಮತ್ತು ಕಾಯಾಕಿಂಗ್ ಕೋರ್ಸ್ಗಳನ್ನು ಮಾಡಿದ್ದಾರೆ, ಫಸ್ಟ್ ಏಡ್ ಕೋರ್ಸನ್ನು ಕೂಡ ಮಾಡಿದ್ದಾರೆ. ಮತ್ತು ಧನಲಕ್ಷ್ಮಿ ಅಂತ ಹೇಳಿ, ಇವ್ರು ಬಂದುಬಿಟ್ಟು ನ್ಯಾಷನಲ್ ಲೆವೆಲ್ ಕಾಯಾಕಿಂಗ್ ಆ್ಯಂಡ್ ಕೆನೋಯಿಂಗಲ್ಲಿ ಮೆಡಲಿಸ್ಟ್ ಕೂಡ ಹೌದು. ಜೊತೆಗೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲನ್ನು ತಂದು ಕೊಟ್ಟಿದ್ದಾರೆ ನಮಗೆ. ಅದಾದ ನಂತರ ಅವರು ಬೇಸಿಕ್ ಮೌಂಟನರಿಂಗ್ ಕೋರ್ಸನ್ನು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟನರಿಂಗಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಪುಷ್ಪ ಅಂತ ಹೇಳಿ, ಶಿ ಈಸ್ ಎ ರಾಕ್ ಕ್ಲೈಂಬರ್. ಅವರು ಕೊಡಗಿನಿಂದ ಬಂದಿದ್ದಾರೆ. ಕೋಲಾರ್ ಬೋಲ್ಡ್ರಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲಿಸ್ಟ್ ಕೂಡ ಹೌದು. ಬೇಸಿಕ್ ಮೌಂಟನರಿಂಗ್ ಕೋರ್ಸನ್ನು ಅವರು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟನರಿಂಗಲ್ಲಿ ಮಾಡಿದ್ದಾರೆ. ಮತ್ತು ಕೋಲಾರ್ ಬೋಲ್ಡ್ರಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲಿಸ್ಟ್ ಕೂಡ ಹೌದು. ಇದು ನಮ್ಮ ತಂಡ ಆಗಿತ್ತು. ಚೆನ್ನಾಗಿತ್ತು. ಮತ್ತು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಾವು ಮೆಂಟಲಿ ಫಿಟ್ ಆಗಿದ್ದೀವಿ, ಫಿಸಿಕಲಿ ಸ್ಟೇಬಲ್ ಆಗಿದ್ದೀವಿ, ಮತ್ತು ಕ್ರಿಯೇಟಿವ್ ಥಿಂಗ್ಸ್ಗಳನ್ನ ಕಲ್ತಿದ್ದೀವಿ, ಪೇಷನ್ಸ್ ಕಲ್ತಿದ್ದೀವಿ, ಟೀಮ್ ಬಿಲ್ಡಿಂಗ್ ಕಲ್ತಿದ್ದೀವಿ. ನಮ್ಮ ಜರ್ನಿಯಲ್ಲಿ ಟಫ್ನೆಸ್ ಕೂಡ ಇತ್ತು. ಈಗ ಮೌಂಟನರಿಂಗ್ ಅಂತ ಹೇಳಿದ್ರೆ ಅಲ್ಲಿ ನಾವು ಬ್ರೀದಿಂಗ್ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ, ಮೌಂಟನರಿಂಗ್ ಸಿಕ್ನೆಸ್ನ ಫೇಸ್ ಮಾಡಿದ್ವಿ, ಅದನ್ನು ಓವರ್ಕಮ್ ಮಾಡಿದ್ವಿ. ನಂತರ ಸೈಕ್ಲಿಂಗಲ್ಲಿ ಬಂದುಬಿಟ್ಟು ನಾವು ಹಿಲ್ ಸ್ಟೇಷನ್ನ ಕ್ಲೈಮ್ ಮಾಡಬೇಕಾಯಿತು. ಅಲ್ಲೂ ಕೂಡ ಟಫ್ ಅನ್ನಿಸ್ತು, ಬಟ್ ವಿ ನೆವರ್ ಗಿವ್ ಅಪ್, ಅದನ್ನು ಕಂಟಿನ್ಯೂ ಮಾಡಿದ್ವಿ. ಕೊನೆಗೀಗ ಕಾಯಾಕಿಂಗ್, ಅಲ್ಲಿ ಕೂಡ ಸಿಕ್ನೆಸ್ ಇರ್ಬೋದು, ಅದನ್ನು ಓವರ್ಕಮ್ ಮಾಡಿದ್ದೀವಿ. ಇಷ್ಟನ್ನೆಲ್ಲ ಒಂದು ಹೆಣ್ಣು ಮಗಳು ಮಾಡ್ಬೋದು ಅನ್ನೋದಾದರೆ, ಎಸ್ಪೆಷಲಿ ದ ಕ್ಯಾಟಗರಿ ಐ ಕೇಮ್ ಫ್ರಮ್, ಒಂದು SC ಹುಡುಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನೀವು ಕೂಡ ಮಾಡ್ಬೋದು ಅಂತ ನಾನು ಯುವ ಜನರಲ್ಲಿ ಹೇಳ್ತೀನಿ. ಮತ್ತು ಅವರು ಕೂಡ ಇದೇ ರೀತಿ ಸಾಹಸ ಕಾರ್ಯಗಳಿಗೆ ಕೈ ಹಾಕಲಿ ಅಂತ ಕೇಳ್ಕೊತೀನಿ. ನಮ್ಮ ಈ ಎಕ್ಸ್ಪಿಡೇಷನ್ ಆರ್ಗನೈಸ್ ಮಾಡಿದಂಥ ಇಂಡಿಯನ್ ಮೌಂಟನರಿಂಗ್ ಫೌಂಡೇಶನ್, ಸ್ಪೆಷಲಿ ಸೌತ್ ಝೋನ್ ಚೇರ್ಮನ್ ಆದ ವಿಜಯ ರಾಘವನ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೆಂಟರ್ ಆದ ಕೀರ್ತಿ ಪಾಯರ್ ಸರ್, ಅವ್ರು ಜನರಲ್ ತಿಮಿಯಾ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ವೆಂಚರ್ನ ಟೀಮ್ ನಮ್ಮ ಜೊತೆ ಇಷ್ಟು ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಉಳ್ಳಾಲದ ಕಡಲ ಕಿನಾರೆಯಲ್ಲಿ ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ವಿಚಾರ ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯ ಹೆಣ್ಮಕ್ಳು, ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರಾಜ್ಯದಾದ್ಯಂತ ಬಂದಿರುವಂಥ ಹೆಣ್ಮಕ್ಕಳು ತಮ್ಮದೇ ಆದಂಥ 19 ವರ್ಷದಿಂದ 25 ವರ್ಷದ ಒಳಗಿನ ಯುವತಿಯರು ಕಾಶ್ಮೀರದಿಂದ ಪ್ರಾರಂಭವಾಗಿ ಪರ್ವತಾರೋಹಣವು ಸೇರಿದಂತೆ, ಸೈಕಲಿಂಗು ಸೇರಿದಂತೆ, ಇವತ್ತು ಸಮುದ್ರ ಕ್ರೀಡೆಯಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು 75 ದಿನಗಳ ನಿರಂತರ ಪ್ರಯಾಣದಲ್ಲಿ ಇವತ್ತು ಉಳ್ಳಾಲವನ್ನು ಅವರು ತಲುಪಿದ್ದಾರೆ. ನಾನು ಮತ್ತು ಸ್ಥಳೀಯ ಶಾಸಕರಾದ ಯುಟಿ ಖಾದರ್ ಅವರು ಅವರನ್ನು ಸ್ವಾಗತ ಮಾಡಿದ್ದೇವೆ. ಊರಿಡೀ ಸಂಭ್ರಮದಿಂದ ಅವರನ್ನು ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಂಥ ನನಗಿರುವ ಸಂಭ್ರಮ ಏನಂತ ಹೇಳಿದರೆ, ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಸಮಾಜದ ಕಟ್ಟಕಡೆಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಸಾಮಾನ್ಯ ಹೆಣ್ಮಕ್ಕಳು. ಅವರು ಇಷ್ಟು ದೊಡ್ಡ ಸಾಹಸಕ್ಕೆ ಕೈಗ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂದರೆ ನಮ್ಮ ಸರ್ಕಾರಕ್ಕೆ ಮತ್ತು ಇಡೀ ಸಮಾಜಕ್ಕೆ ಒಂದು ಹೆಮ್ಮೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಜೊತೆಯಲ್ಲಿರುವಂಥ ಸಂಭ್ರಮ ಏನಂತ ಹೇಳಿದರೆ, ಈ ಎಲ್ಲ ಮಕ್ಕಳಿಗೆ
ಬೇರೆ ಬೇರೆ ಕ್ರೀಡಾ ಪ್ರಾಧಿಕಾರಗಳು ಸಹಕಾರಗಳನ್ನು ಕೊಡ್ತಾ ಇದ್ದರೂ ಕೂಡ ನಮ್ಮ ಸರ್ಕಾರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಕರೆಸಿ ಅವರನ್ನು ಗೌರವಿಸಬೇಕು ಮತ್ತು ಅವರಿಗೆ ಉತ್ತೇಜಕವಾದಂಥ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಮತ್ತು ನಮ್ಮ ಇಲಾಖೆಯ ನಿಲುವು. ಈ ತಿಂಗಳೊಳಗೆ ಇವರೆಲ್ಲರನ್ನೂ ಕೂಡ ವಿಧಾನಸೌಧಕ್ಕೆ ಕರೆಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ವ್ಯವಸ್ಥೆಯನ್ನು, ಅಭಿನಂದಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಜನರಲ್ ಕರಿಯಪ್ಪ ಅಕಾಡೆಮಿ ಫಾರ್ ಅಡ್ವೆಂಚರ್ಸ್ ಟ್ರೈನಿಂಗ್ ಮತ್ತು ಇಂಡಿಯನ್ ಮೌಂಟೇನಿಂಗ್ ಅಡ್ವೆಂಚರಸ್ ಈ ಎರಡು ಸಂಸ್ಥೆ ಮುಖಾಂತರ ಕರ್ನಾಟಕ ರಾಜ್ಯದ 5 ಯುವತಿಯರು, ನಮ್ಮ ಸಹೋದರಿ ಇವತ್ತು ಕಾಶ್ಮೀರದಲ್ಲಿ ಇವತ್ತು ಬಹುಶಃ 5,500 ಮೀಟರ್ ಇವತ್ತು ಬಹುಶಃ ಪರ್ವತಾರೋಹಣ ಮಾಡಿ, ತದನಂತರ ಅಲ್ಲಿಯ ಮುಖಾಂತರ ನಮ್ಮ ಕಾರವಾರವರೆಗೆ ಸೈಕ್ಲಿಂಗ್ ಮುಖಾಂತರ ಬಂದು, ಕಾರವಾರದಿಂದ 300 ಕಿಲೋಮೀಟರ್ ಇವತ್ತು ನಮ್ಮ ಸಮುದ್ರ, ಅರಬ್ಬಿ ಸಮುದ್ರದಲ್ಲಿ ಕಾಯ್ಕಿಂಗ್ ಮಾಡಿ ಬಂದು ಇವತ್ತು ಉಳ್ಳಾಳದಲ್ಲಿ ಅವರ ಸ್ವಾಗತ ನಮಗೆ ಅತ್ಯಂತ ಸಂತೋಷ. ಬಹುಶಃ ಇದು ಈ ಭಾಗವಹಿಸಿದಂಥ ಮತ್ತು ಈ ಸಾಹಸಿಗರಿಗೆ ನಾನು ಎಲ್ಲರ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ನಾವು ಸ್ವಾಗತ, ಅಭಿನಂದನೆ ನಾವು ಇವತ್ತು ಸಲ್ಲಿಸ್ತೇವೆ. ಅದರ ಜೊತೆಯಲ್ಲಿ ಎರಡು ನಮ್ಮ ಅಕಾಡೆಮಿ ಫಾರ್ ಜನರಲ್ ಕರಿಯಪ್ಪ ಅಡ್ವೆಂಚರ್ಸ್ ಟೀಮ್ ಮತ್ತು ಇಂಡಿಯನ್ ಮೌಂಟೇನಿಂಗ್ ಅಡ್ವೆಂಚರ್ಸ್ ತಂಡದ ಮುಖ್ಯಸ್ಥರನ್ನು ಕೂಡ ಅಭಿನಂದಿಸಿ, ಈ ರೀತಿಯ ಕಾರ್ಯಕ್ರಮಗಳು ಅದು ಕೂಡ ಸಹೋದರರಿಗೆ ಇವತ್ತು ಕೊಡೋ ಮುಖಾಂತರ ಆತ್ಮವಿಶ್ವಾಸ ಅವರಿಗೆ ಮಾತ್ರ ಅಲ್ಲ, ಸಮಾಜದಲ್ಲಿ ಎಲ್ಲ ಯುವ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ವಿಶೇಷ ಸಹೋದರಿಯರಿಗೆ ಆತ್ಮವಿಶ್ವಾಸ ಬರುವಂಥ ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ ದಿನದಲ್ಲಿ ಯಾವುದೇ ಯೋಜನೆ ಅದೆಲ್ಲ ಯಶಸ್ವಿ ಆಗಲಿ. ಈಗಾಗಲೇ ನಾನು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಮಂತ್ರಿಗಳು ಚರ್ಚೆ ಮಾಡಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯು ಕೂಡ ಜನರಲ್ ಕರಿಯಪ್ಪ ಅಕಾಡೆಮಿಕ್ ಫಾರ್ ಟ್ರೈನಿಂಗ್ ಆ್ಯಂಡ್ ಅಡ್ವೆಂಚರಸ್ ಇದರ ಒಂದು ಸಂಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಮಾಡಬೇಕಂತ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮಾಡ್ತೇವೆ. ಮತ್ತು ಮುಂದಿನ ದಿನ ಅನುಷ್ಠಾನ ಮಾಡಿಕೊಂಡು ನಮ್ಮ ಜಿಲ್ಲೆಯ ಯುವಕರಿಗೂ ಇದರ ಪ್ರಯೋಜನ ಪಡೆಯುವಂಥ ಅವಕಾಶ ಕಲ್ಪಿಸಲಿಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕೊಂಡು ಬಹುಶಃ ಇಲ್ಲಿ ಬಂದು ಸ್ವಾಗತಿಸಿದ ಸರ್ವ ಜನರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಹೆಸರು ಧನಲಕ್ಷ್ಮಿ ಅಂತ, ನಾನು ಶಿವಮೊಗ್ಗದಿಂದ ಬಂದಿರೋದು. ನಮ್ಮ ಎಕ್ಸ್ಪಿಡೇಷನ್ ಶಿಖರ್ ಸೆ ಸಾಗರ್ ತಕ ಈ ಎಕ್ಸ್ಪಿಡೇಷನಲ್ಲಿ ನಾವು ಕಲ್ತಿದ್ದೇನಂತಂದರೆ 3 ಪರ್ವತ ಶ್ರೇಣಿಗಳನ್ನ ನಾವು ದಾಟ್ಕೊಂಡು ಬಂದಿದ್ದು. ಒಂದು ಮೌಂಟೇನ್ಸು, ಆಮೇಲೆ ಅರಾವಳಿ ಪರ್ವತ ಶ್ರೇಣಿ, ಆಮೇಲೆ ಸಹ್ಯಾದ್ರಿ ಪರ್ವತ ಶ್ರೇಣಿ. ಈ ಪರ್ವತ ಶ್ರೇಣಿಗಳಲ್ಲಿ ಇದರಲ್ಲಿ ನಾವು ಕಲ್ತಿದ್ದೇನೆಂದರೆ ತುಂಬ ಕಷ್ಟ ಆಗಿರುವಂತಹ ಸಿಚುವೇಶನಲ್ಲೂ ಕೂಡ ನಾವು ಫೇಸ್ ಮಾಡೋದನ್ನು ಕಲ್ತ್ಕೊಂಡ್ವಿ. ಆಮೇಲೆ ನಮಗೆ ಎಷ್ಟು ಲಿಮಿಟ್ಸ್ ಇತ್ತು ಅದನ್ನು ದಾಟಿ ನಾವು ಮೂವ್ಮೆಂಟ್ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ. ನಾವು ನಮ್ಮ ಟೀಮ್ ಬಿಲ್ಡಿಂಗ್, ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ನಮ್ಮ ಟೀಮ್ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿ ನಮ್ಮೊಟ್ಟಿಗಿತ್ತು. ಒಬ್ಬ SC ಗರ್ಲ್ 1947 ಈ ಒಂದು ಎಕ್ಸ್ಪೆಕ್ಟೇಷನ್ ಈ ಥರ ಒಂದು ಚಿಂತೆ ಕೂಡ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ 75 ವರ್ಷಗಳ ನಂತರ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ, ಅಚೀವ್ ಮಾಡ್ತಾಳೆ ಅನ್ನೋದನ್ನ ನಾವು ಈ ಎಕ್ಸ್ಪೆಕ್ಟೇಷನ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಮೌಂಟೇನ್ಸ್ ಮಾಡಿದ್ದಾರೆ, ಸೈಕ್ಲಿಂಗ್ ಮಾಡಿದ್ದಾರೆ, ಅದಾದಮೇಲೆ ಕಯಾಕಿಂಗ್ ಕೂಡ ಮಾಡಿದ್ದಾರೆ. ಇದು 3 ಎಕ್ಸ್ಪೆಕ್ಟೇಷನ್ನ 3 ಇವೆಂಟ್ನ ಎಟ್ ಎ ಟೈಮ್ ಒಂದೇ ಸಲ ಈ ಎಕ್ಸ್ಪೆಕ್ಟೇಷನ್ ಮೂಲಕ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದು ಇಂಡಿಯಾದಲ್ಲೇ ಫಸ್ಟ್ ಆಗಿದೆ. ಈ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಸರ್, ಮೊದಲನೇದು ಎಲ್ಲರೂ ಹೇಳೋ ಮಾತೆ ತುಂಬ ಖುಷಿ ಆಗುತ್ತೆ. ಏನಕ್ಕೆ ಖುಷಿ ಆಗಲ್ಲ ಹೇಳಿ? ಏನಕ್ಕಂದರೆ ಇಡೀ ಭಾರತದಲ್ಲಿ ಇದನ್ನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ಇದುವರೆಗೆ ಯಾರೂ ಮಾಡಿಲ್ಲ. ನಾವು ಫಾರ್ ದ ಫಸ್ಟ್ ಟೈಮ್, ಅದು 5 ಜನ ಹೆಣ್ಣು ಮಕ್ಕಳು ಮಾಡ್ತಿರೋದು, ಅದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ. ಅದು ನಮಗೆ ತುಂಬ ಖುಷಿಯನ್ನು ನೀಡ್ತಿದೆ. ಅಷ್ಟೇ ಅಲ್ಲದೆ ಈ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಂದು ನೇಚರ್ಗೆ ಎಕ್ಸ್ಪ್ಲೋರ್ ಆಗೋಂಥ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಸಿಕ್ಕಲ್ಲ ಸರ್. ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಕಲ್ಚರ್ ಮತ್ತು ಡಿಫ್ರೆಂಟ್ ಸ್ಟೇಟ್, ಅದನ್ನು ವಿಸಿಟ್ ಮಾಡಿ ಅವರ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲಾಂದರೆ ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡು ನಾವು ಬೆಳವಣಿಗೆ ಹೊಂದೋದಿದೆಯಲ್ಲ, ಅದು ನಮಗೆ ತುಂಬ ಖುಷಿಯನ್ನು ಕೊಡ್ತು. ತುಂಬಾ ಕಲ್ತ್ವಿ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಮಂಗಳೂರಲ್ಲಿ ತೊಗೊಳ್ಳಿ, ನಾವು ಮಂಗಳೂರು ಎಂಟ್ರಿ ಆಗ್ತಿದ್ದಂಗೆ ನಾವೆಲ್ಲ ಕಾಯಾಕಿಂಗಿಸ್ಟ್ ಮತ್ತು ಮೌಂಟೇನಿಯರ್ಸ್. ಬಟ್ ಇಲ್ಲಿ ನಾವು ಹೊಸದಾಗಿ ಸರ್ಫಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ನ್ಯಾಷನಲ್ ಲೆವೆಲಲ್ಲಿ ಅವನೀಶ್ ಸರ್ ಅಂತ ಹೇಳಿ ಅವರು ಟ್ರೈನಿಂಗನ್ನು ಕೊಡ್ತಾರೆ. ಅವರು ನಮಗೆ ಸರ್ಫಿಂಗ್ ಕೂಡ ಕಲಿಸ್ಕೊಟ್ರು. ಸೊ ಅದು ಯಾವ ರೀತಿ ಅಂದರೆ ಖುಷಿ, ಹೊಸ ಥಿಂಗ್ಸ್ಗಳನ್ನ ಕಲ್ತ್ಕೊಂಡು ಬಂದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಸರ್. ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ಬೇಕಂತ ಅನ್ಕೋತೀನಿ. ನನಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಸರ್, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಆದಷ್ಟು ಸ್ಪೋರ್ಟ್ಸ್ಗೆ ಕಡಿಮೆ ಪ್ರೋತ್ಸಾಹ ಸಿಕ್ಕತ್ತೆ. ಅಂದರೆ ನಮ್ಮ ಕಾಲೇಜಲ್ಲಿ ಹೊರಗಡೆ ಕಳಿಸ್ತಾ ಇದ್ರು, ಬಟ್ ಕಾಲೇಜಲ್ಲಿ ಕಂಡಕ್ಟ್ ಮಾಡೋ ರೀತಿ ತುಂಬ ಕಡಿಮೆ ಇತ್ತು. ಪ್ರಥಮ ಬಾರಿಗೆ ನಮ್ಮ ಕಮಿಷನರ್ ವಿಕಾಸ್ ಸರ್ ಅಂತ ಇದ್ದರು, ಅವಾಗ ಅವ್ರ ಕಡೆಯಿಂದ ನಮಗೆ ಆಫರ್ ಬಂತು ಸರ್, ಈ ರೀತಿ ಅಡ್ವೆಂಚರ್ ಸ್ಪೋರ್ಟ್ಸ್ ಇದೆ, ಯಾರು ಅಟೆಂಡ್ ಮಾಡ್ಬೋದು ಅಂತ ಹೇಳಿ. ಆವಾಗ ನಾನು ಅಲ್ಲಿ ಎಂಟರ್ ಆಗಿದ್ದು. ನಾವು ಹೆಂಗೆ ಬೆಳೆದ್ರೆ ಎಕ್ಸಾಂಪಲ್ 75 ವರ್ಷದ ಬದಲಾವಣೆ ಏನಿದೆ ಸರ್, ಅದು ಈ 4 ವರ್ಷದಲ್ಲಿ ನಾನು ಕಂಡಿದ್ದೀನಿ.
ಏನಕ್ಕಂದರೆ ಈ ರೀತಿ ಮುಂದೆ ನಿಂತ್ಕೊಂಡು ಮಾತಾಡ್ತೀನಲ್ಲ, ಅಷ್ಟು ಮಾತಾಡ್ತಿರಲಿಲ್ಲ. ತುಂಬ ಶೈ ಹುಡುಗಿ ನಾನು, ಮೀನ್ಸ್ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಯಾವಾಗಲೂ ಸಪ್ರೇಟ್ ಆಗಿರ್ತಿದ್ದೆ. ಆಮೇಲಿಂದ ಏನೇ ಕ್ಲಾಸಲ್ಲಿ ಏನೇ ಮಾಡೋದಾದರೂ ಬೇರೆಯವ್ರನ್ನ ಮುಂದೆ ಕಳಿಸ್ತಿದ್ದೆ, ನಾನು ಮುಂದೆ ಹೋಗ್ತಿರಲಿಲ್ಲ. ಅಂಥ ಹುಡುಗಿ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಈ ಅಡ್ವೆಂಚರ್ ಸ್ಪೋರ್ಟ್ಸ್ ನನಗೆ ಕೊಟ್ಟಂಥ ಕಾನ್ಫಿಡೆನ್ಸೇ ಕಾರಣ. ಈ ರೀತಿ ಒಂದು ಹುಡುಗಿನ ಮನೆಯಿಂದ ಆಚೆನೇ ಬರಲಿಕ್ಕೆ, ಮೀನ್ಸ್ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಭಯಪಡೋ ಹುಡುಗಿನ ಎಲ್ಲರೂ ಮುಂದೆ ಇಷ್ಟು ಬೆಳೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಸೋಷಿಯಲ್ ವೆಲ್ಫೇರ್ ಆಫೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್. ಅದಾದ ನಂತರ ಇಂಡಿಯನ್ ಮೌಂಟೇನಿಂಗ್ ಫೌಂಡೇಶನ್ ಆರ್ಗನೈಸ್ ಮಾಡಿದ್ದ ಈ ಎಕ್ಸ್ಪೆಡಿಷನ್ ಏನಿದೆ ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಅಂದರೆ ನಾನು ಆವಾಗಲೇ ತಿಳಿಸಿದೋ ಹಾಗೆ ತುಂಬ ಜನಗಳನ್ನ ಮೀಟ್ ಮಾಡಿದ್ದೀವಿ, ಅವರ ಅನುಭವಗಳಿಂದ ಸಾಕಷ್ಟು ಕಲ್ತಿದ್ದೀವಿ. ಅದನ್ನು ನಮಗೆ ಅನುಭವಗಳನ್ನ ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಂಡ ಇಂಡಿಯನ್ ಮೌಂಟೇನಿಂಗ್ ಫೌಂಡೇಶನ್ ಸೌತ್ ಝೋನ್ ಚೇರ್ಮನ್ ವಿಜಯ ರಾಘವನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. SC SCಗಳಿಗೆ ಏನು ಹೇಳೋದು ಅಂದರೆ ನಮಗೆ ತುಂಬ ಅವಕಾಶಗಳಿವೆ, ಈ ಸರ್ಕಾರ ತುಂಬ ಅವಕಾಶಗಳನ್ನ ನಮ್ಗೆ ಮಾಡಿಕೊಟ್ಟಿದ್ದೀವಿ. ಆ ಆಪರ್ಚುನಿಟಿಗಳು ನಿಮ್ಮವರೆಗೆ ತಲುಪಿಲ್ಲದೆ ಹೋಗ್ಬೋದು. ಅದನ್ನ ಹುಡುಕಿ ಒಂದು ಬಾರಿ ನೀವು ಮನೆಯಿಂದ ಹೊರಗೆ ಬಂದು ಹುಡುಕಕ್ಕೆ ಪ್ರಯತ್ನ ಪಟ್ಟರೆ ಆ ಅವಕಾಶಗಳನ್ನ ಕಂಪ್ಲೀಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಈ ರೀತಿ ತುಂಬ ಅಚೀವ್ ಮಾಡೋಣ, ಜೊತೆಗೆ ಸೇರಿ ಈ ಸಮಾಜನ ಬೆಳೆಸೋಣ ಅಂತ ಹೇಳ್ತೀನಿ ಸರ್.